ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಪ್ರಸಿದ್ಧವಾಯಿನ ಕ್ಷೇತ್ರ ಕೊಂಡಾಣ ಕ್ಷೇತ್ರ. ಕೊಂಡಾಣ ಕ್ಷೇತ್ರಡು ಒವ್ವೆ ಒಂಜಿ ಶಬ್ದ ಗಟ್ಟಿಡು ಪಾತೆರೋಣ ಆತು ಒಂಜಿ ಮುಲ್ಪದ ಶ್ರದ್ಧೆ ಅಂಚೆ ಉಂಡು, ಭಕ್ತೆರೆಗಳು ಉಂಡು, ಅಂಚೆ ದುಂಬುದ ಕಾಲೋಡು ನಡತೊಂದು ಬೈದಿನ ಉಂಡು. ಒಂಜಿ ಶಬ್ದ ಬೊಡ್ಚಂದನ ಮಂತದ್ದು ಗಲಾಟೆ ಮಂತದ್ದು ಮುಲ್ಪನೆ ಒಂಜಿ ಫರ್ಲಂಗದ ಉಳಾಯಿ ತೋಡದ ಒಂಜಿ ಕಲ್ಲದ ಪಾಪ ಒಂದಿತ್ತಂಡು. ಕಲ್ಲದ ಪಾಪ ಕಡತದ ಪೋವಾಯ ಅಂದ್ ಮನ್ಪುನ ದೈವದ ನುಡಿ ಮುಲ್ಪ ಆತು ಭಕ್ತಿಡು ಮಂತು ಅಂತೀರು. ಬೊಕ್ಕೊಂಜಿನ ಬಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಈಡೆಗಿಲ ಕೊಂಡಾಣ ಕ್ಷೇತ್ರಗಳ ಧರ್ಮಸ್ಥಳಗಳ ಭಾರಿ ಭಾವ ಸಂಬಂಧ ದಾಯಿ ಬಂಡ ದುಂಬುದ ಕಾಲೋಡು ನಡತದ ಧರ್ಮಸ್ಥಳಗೂ ಪೋಡುತ್ತನಿಗೆ. ಧರ್ಮಸ್ಥಳಗೂ ನಡತದು ಪೋರೆ ಅದಾಲ ಒಂಜಿ ವಾಹನದ ವ್ಯವಸ್ಥೆ ಇಜ್ಜಂದ ಧರ್ಮಸ್ಥಳ ನಡತು ಪೋರೆ ಸ್ಥಿರಂದ ನಕಲು ಧರ್ಮಸ್ಥಳವು ಆ ರೀತಿ ಪರಕೆ ಮನ್ಪೇರ. ಧರ್ಮಸ್ಥಳವು ಅವು ಒಂಜಿ ಪೋದು ಅಲ್ಪ ಪ್ರಮಾಣ ಮನ್ಪೇರ. ಆ ಕೊಂಡಾಣ ಕ್ಷೇತ್ರಡು ಬರ್ತದೆ ಪ್ರಮಾಣ ಮಂತಂದಾಂಡ ಧರ್ಮಸ್ಥಳಡು ಪ್ರಮಾಣ ಮಂತನ ಆ ಒಂಜಿ ಫಲ ಮುಲ್ಪ ಕೊಂಡಾಣಡು ಉಂಡು ಎಂದು ಪನ್ಪುನ ಮುಲು ಮೂವೇರು ಮಾಯಗಾರಲು ದೈವಳು ಒಂಜಿ ವೈದ್ಯನಾಥ ದೈವ ಐದೋಗ ಪಿಲಿಚಾಮುಂಡಿ ಮುಲ್ಪ ದಾದ ಬಂಡ ಪ್ರಾಧಾನ್ಯತೆ ಉಪ್ಪು ಜಾಸ್ತಿ ಉಪ್ಪುನಿ ಮುಲ್ಪ ಬಂಟಾಗ ಕೊರ್ಪುಣ ಬಿಡ್ದು ಅಥವಾ ಅವೇ ಒಂಜಿ ಬಂಗಾರದ ಕಾಣಿಕೆ ಬೆಳ್ಳಿದ ಕಾಣಿಕೆ ಐತಂಡಲ್ಲ ಅವು ಬಂಟಾಗ ರಾತ್ರಿ ಬಂಟ ನೇಮ ಆದ ಲಾಸ್ಟಿಗೆ ಬಿರಿಪುಣಿ ದುಂಬು ಬಂಟನ ಬುಳಿ ಆಯರೆ ಉಂಡು. ಆ ಪೊರ್ತರು ಏರು ಅಡೆ ಬಂಟಾಗ ಪರಕೆ ಬಂತೇರ ಆ ಪೊರ್ತರು ಬಂಟಡ ಅಲ್ಪ ಪತ್ತ ಹರಿಕೆ ಮಂತದ್ದು ಕೊರ್ಪುಣ ಕಾಣಿಕೆಯನ್ನು ಕೊರ್ದು ಮಂತೊಂದು ಬೈದೇರು. ಅಂಚಿನ ಕ್ಷೇತ್ರಡು ಇನಿ ಸಾಧಾರಣ ಎಂಕಲು ಆಡ ಅಧಿಕಾರಗೂ ಬತ್ತೀನಿ ಪೋಯಿ ಏಪ್ರಿಲ್ ಮಾರ್ಚ್ 23 ತಾರೀಕಿಗೆ ಎಂಗ್ಲು ಅಧಿಕಾರ ನಾಕಲು ಕೀಗೊರಿಯರು 5 ಪಕ್ಕ ಎಂಗ್ಲು ಅಧಿಕಾರ ಮಂತೊಂದುಳ್ಳ 5 ಇಡೆಟ್ಟು ಕೈಲು ವರ್ಷ ಒರಿದಿನ ಜಾತ್ರೆ 27ನೇ ತಾರೀಕಿಗೆ ಮುರಣಿ ಆಂಡ್ ಐತ ಕಾಣಿಕೆ ಡಬ್ಬಿಲ ಅಲ್ಪ ಜಾತ್ರೆ ಬೈದಿನ ಕಾಣಿಕೆ ಇನಿ ಕಾಂಡೆ ಎಂಗಳು 1 ಗಂಟೆಗೆ ಮಾತ ಸಂಘ ಸಂಸದಕ್ಕಲು ಊರ್ದಕ್ಕಲು ಮಾತೇರ್ಲ ವ್ಯವಸ್ಥಾಪನಾ ಸಮಿತಿಕ್ಕಲು ಗುರಿಕಾರಣ ಕೊಟ್ಟದಕ್ಕಲು ಮಾತೇರ್ಲ ಸೇರಿದು ಎಣಿಕೆ ಮಂತೊಂತ 5 ಎಂಗಳು ಸಾಧಾರಣ ಹೆಣ್ಮ ತಿಂಗಳು ದುಂಬು ಮುಲ್ಪ ಎಂಕಲ ಸ್ಥಾನದ ಉಳಾಯಿ ಬೊಗ್ಗುನ ಬಳಬದಿಟ್ಟು ಒಂಜಿ ಕಾಣಿಕೆ ಡಬ್ಬಿ ಉಂಡು. ಆ ಕಾಣಿಕೆ ಡಬ್ಬಿನ ಓಪನ್ ಮಂತ ತುನಾಗ ಐಟ್ ರಡ್ ಉಪಯೋಗ ಮಂತನ ರಡ್ ಕಾಂಡಮು ಇತ್ತಂಡು ಐಟ್ ಆಂಡ ಗಲೇಜಿ ರೀತಿಡು ಅವು ನೋಟುಲೆಗ್ ಪತ್ತದಿತ್ತಂಡು. ಐತ ಬಗ್ಗೆ ಎಂಕಲು ಪೊಲೀಸಿಗೆ ಬೇರೆ ಇನ್ಸ್ಪೆಕ್ಟ್ರಿಗೆ ಫೋನ್ ಮುಖಾಂತರ ಕಂಪ್ಲೇಂಟ್ ಕೊರಿಯ 5 ಪ್ರಕಾರ ಬೇರೆ SI ಬತ್ತೇರು SI ಬತ್ತದ ಮುಲ್ಪತ್ತು ಬಂಡೇರು ಬತ್ತು ಅಧಿಕೃತವಾದ ಒಂಜಿ ಕಂಪ್ಲೇಂಟ್ ಕೊರಲಿ ಎಂದು ಅಂತೆ ಮುಲ್ದು ಎಕಡೆ ಹೋದು 4 ಗಂಟೆಗೆ ಹೋದು ಎಂಕಲು ಉಳ್ಳಾಲ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಆ ಕಂಪ್ಲೇಂಟ್ ಕೊಡ್ದಲ್ಲ ಕಾನೂನು ರೀತಿ ಅಕ್ಕಲು ಪತ್ತೆ ಮನ್ಪು ಎಂದು ಪಂಡೇರು ಬೊಕ್ಕ ಒಂಜಿ ಬಂಡ ಕಾನೂನು ಹಿಡಿದು ಹೆಚ್ಚಿಗೆ ಮಾಯಾ ರೂಪೋಡು 3 ಮುಲ್ಪ ಮಾಯಗಾರಲು ಇತ್ತನೆ ಹಿಡ್ದವರ ಅಲ್ಪ ಅಕ್ಕಲು ಎಲ್ಲಂಜ ಆಪುಣ ಕೊಡಿಯೇರ್ದ ಆಪುಣ ಬಂಡಿದ ಉತ್ಸವದ ಉಳಾಯಿ ಅಲ್ಪ ಶರಣೂಂದು ಪಂಡದು ಬಲ್ವ ಆವೊಂದು ಮುಲ್ಪ ಅಕ್ಕಲು ಬದ್ದು ಶರಣ ಆವೋಡು ಪಂಡದು ಎಂಕಲು ಮಾತೇರ ಮುಲ್ಪ ಸಾಮೂಹಿಕವಾದ ಮುಲ್ಪ ಎಂಕಲ್ನ ಇನ್ನಿತ ಪ್ರಾರ್ಥನೆ ಆ ಪ್ರಾರ್ಥನೆಗೆ ಆ ದೈವರ್ಲ ಎಂಕಲಿಗೆ ಇಮುಕೊರಡು ಪಂಡದು ಎಂಕಲ್ನ ಒಂಜಿ ಕ್ಷೇತ್ರಗಳಲ್ಲಿ ವಿಶೇಷವಾದ ಶಕ್ತಿ ಇದೆ ಎಂಬುದು ಜನಜನಿತವಾಗಿರುವ ವಿಷಯವಾದರೂ ಕೂಡ ಈ ರೀತಿಯ ಒಂದು ಕೆಟ್ಟ ಸಂಗತಿಗಳನ್ನು ಇದು ಮಾಡುವುದು ಇದು ಯೋಚನೆ ಮಾಡಿ ಬುದ್ಧಿವಂತನಾದವನು ಖಂಡಿತ ಇದನ್ನು ಮಾಡಲಿಕ್ಕಿಲ್ಲ. ಅಂದರೆ ಇದೊಂದು ಕೀಳು ಮಟ್ಟದ ಕೆಲಸ. ಒಬ್ಬ ಮನುಷ್ಯನಾದವ ಇದನ್ನು ಮಾಡಲಿಕ್ಕಿಲ್ಲ. ಯಾವುದೇ ಕ್ಷೇತ್ರ ಅಥವಾ ಮಸೀದಿ ಅಥವಾ ಚರ್ಚ್ ಏನೇ ಇರಬಹುದು, ಅದು ಎಲ್ಲರಿಗೂ ಪವಿತ್ರವಾಗಿರುವಂಥ ಕ್ಷೇತ್ರ. ಅದನ್ನು ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಕಂಡರೆ ಮಾತ್ರ ಅವನ ಜೀವನವು ಉದ್ಧಾರ ಆಗುತ್ತೆ, ಸಮಾಜವು ಒಳ್ಳೆಯದಾಗತ್ತೆ, ದೇಶವು ಒಳ್ಳೆಯದಾಗತ್ತೆ. ಆದರೆ ಇದು ಮೂರಕ್ಕೂ ಕೂಡ ಕೆಟ್ಟದಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ. ಅವರು ದೇಶದ್ರೋಹಿಗಳು ಅಥವಾ ಧರ್ಮದ್ರೋಹಿಗಳು ಅಥವಾ ಸಮಾಜ ದ್ರೋಹಿಗಳು, ಸಮಾಜ ಕಂಟಕರು ಎಂಬಂತಹ ಶಬ್ದವನ್ನೇ ಇದಕ್ಕೆ ಹೇಳಬೇಕಾಗತ್ತೆ. ಹಾಗಾಗಿ ನಮಗೆ ಯಾರ ಬಗ್ಗೆಯೂ ಸಂಶಯ ಇಲ್ಲ, ಯಾರನ್ನು ನಾವು ಕೆಟ್ಟದಾಗಿ ಯೋಚನೆ ಮಾಡೋದಿಲ್ಲ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಇದನ್ನು, ಯಾರು ಈ ಕೆಟ್ಟ ಕೆಲಸವನ್ನು ಮಾಡಿದ್ದಾರೋ ಅಂಥವರು ಅವರಿಗೆ ಅವರ ಜೀವನದಲ್ಲಿ ಆಗುವಂತಹ ಒಳ್ಳೆಯ ಕೆಲಸಗಳು ಯಾವುದೂ ಆಗದಂತೆ ಭಗವಂತ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು. ಯಾಕಂದರೆ ಮುಂದೆ ಯಾರು ಇದನ್ನು ಮಾಡಬಾರ್ದು ಅಂತಾದರೆ ಅವನಿಗೆ ಶಿಕ್ಷೆ ಆಗಬೇಕು. ಹಿಂದಿನಲ್ಲೂ ನಮ್ಮ ಧರ್ಮದಲ್ಲಿ ಇದನ್ನೇ ಮಾಡಿರುವುದು. ಕೌರವನಂಥವನನ್ನು ಕೂಡ ದೇವರು ಬಿಡಲಿಲ್ಲ, ರಾವಣನನ್ನೂ ಬಿಡಲಿಲ್ಲ. ಹಾಗಾಗಿ
ಕೆಟ್ಟವರಿದ್ದರನ್ನು ಸಂಹಾರ ಮಾಡುವಂತಹ ಅವನಿಗೆ ಶಿಕ್ಷೆ ಕೊಡುವ ಕಾರ್ಯ ಹಿಂದಿನಿಂದಲೂ ನಡೆದು ಬಂದಿದೆ, ಈಗಲೂ ನಡೀತಾ ಇದೆ, ಮುಂದೆಯೂ ಅದು ನಡೆಯುವುದು ಸತ್ಯ. ಹಾಗಾಗಿ ಎಲ್ಲ ಭಕ್ತಾದಿಗಳು ದೇವರ ಆಧೀನದಲ್ಲಿ ಇರತಕ್ಕಂತಹ ಎಲ್ಲ ಸೊತ್ತುಗಳನ್ನು ಹಾಳು ಮಾಡುವ ಕೆಲಸವನ್ನು ಯಾರ್ಯಾರು ಮಾಡ್ತಾರೋ ಅವರಿಗೆ ದೇವರು ಶಿಕ್ಷೆ ಮಾಡಬೇಕು ಎಂಬುದಾಗಿ ಇಲ್ಲಿ ತುಂಬ ಜನ ಸೇರಿದ್ದಾರೆ, ಸಾವಿರಾರು ಜನ ಸೇರಿದ್ದಾರೆ. ಹಾಗಾಗಿ ಅವರ ಸಮ್ಮುಖದಲ್ಲಿ ಅವರ ಮನಸ್ಸಿನಲ್ಲಿರುವ ನೋವು, ಆ ನೋವು ಅವರ ಕುಟುಂಬಕ್ಕೆ ಬಾಧಿಸಬೇಕು, ಅವನಿಗೆ ಬಾಧಿಸಬೇಕು. ಮುಂದೆ ಅವನು ಈ ಕೆಲಸವನ್ನು ಮಾಡದಂತೆ ಮಾಡುವಂತಹ ಒಂದು ಕಾರ್ಯವನ್ನು, ಅವನ ಕಣ್ಣೋ ಕಾಲೋ ಮೂಗೋ ಯಾವುದು ಅವನು ಯಾವ ಬೇಡಂಗಟ್ಟ ಕೆಲಸ ಮಾಡಿದ್ದಾನೆ ಅದಕ್ಕೆಲ್ಲಕ್ಕೂ ಕೂಡ ಶಿಕ್ಷೆಯಾಗುವ ಕೆಲಸವನ್ನು ಆ ಭಗವಂತ ಮಾಡಬೇಕು ಎಂಬುದಾಗಿ ಸಮಸ್ತರು ಇದ್ದುಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅದನ್ನು ಆದಷ್ಟು ಬೇಗ ಅವರು ಮುಕ್ತೇಶ್ವರ ಹೇಳಿದ್ದಾರೆ, ನಮಗೆ ನಾಳ್ದು ಕಾರ್ಯಕ್ರಮದ ಮಧ್ಯದಲ್ಲಿ, ಉತ್ಸವದ ಮಧ್ಯದಲ್ಲಿ ತಿಳಿಸಬೇಕು ಅಂತ. ಹಾಗಾಗಿ ಅವನು ತಪ್ಪು ಒಪ್ಪಿಕೊಂಡ್ರೆ ಅದು ತುಂಬ ಯೋಗ್ಯವಾದ ಕೆಲಸ. ಹಾಗಾಗಿ ಆಗಲಿಲ್ಲ ಅಂತ ಆದರೆ ಅದನ್ನು ಮಾಡಿಸುವ ಕೆಲಸವನ್ನು ಭಗವಂತ ಮಾಡಬೇಕು ಅಂತ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಿಷಯವನ್ನು ಪ್ರಸ್ತಾವ ಮಾಡ್ತಾ ಇದ್ದೇನೆ. ಕೊಂಡಾಣ ಶ್ರೀ ಪಿಲಿಚಾಮಂಡಿ ಬಂಟಮುಂಡತ್ತಾಯ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹೆಸರುವಾಸಿ ಪಡೆದಿರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ದಿನ ಕಾಣಿಕೆ ಹುಂಡಿ ಲೆಕ್ಕಾಚಾರ ಮಾಡಬೇಕಿದ್ರೆ ದೈವಸ್ಥಾನದ ಎಡಭಾಗದಲ್ಲಿದ್ದಂಥ ಕಾಣಿಕೆ ಹುಂಡಿಯಲ್ಲಿ ಉಪಯೋಗಿಸಿಬಿಟ್ಟಂಥ ಕಾಂಡುಮನ್ನು ಹಾಕಿ ದೈವಸ್ಥಾನವನ್ನು ಮತ್ತು ಮೂವರು ಶಕ್ತಿಗಳನ್ನು ಅಪಚಾರ ಮಾಡುವಂಥ ಮತ್ತು ಅಪಹಾಸ್ಯ ಮಾಡುವಂಥ ಕಾರ್ಯ ನಡೆದಿದೆ. ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಖಂಡಿಸ್ತದೆ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಲವಾಗಿ ಖಂಡಿಸ್ತದೆ. ಮತ್ತು ಮುಂದಿನ ದಿನದಲ್ಲಿ ಹೋರಾಟ ಮಾದರಿಯಲ್ಲಿ ಅಕಸ್ಮಾತ್ ಆರೋಪಿ ಬಂದು ಶರಣಾಗಿ ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳದಿದ್ದರೆ ಅಥವಾ ಸಂಬಂಧಪಟ್ಟ ಇಲಾಖೆ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡದಿದ್ದಲ್ಲಿ ನಾವು ಸಂಘಟನೆ ಮೂಲಕ ಎಚ್ಚರಿಕೆ ಕೊಡೋದೇನೆಂದು ಹೇಳಿದರೆ, ಮುಂದೆ ಈ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲೇ ಸಂಬಂಧಪಟ್ಟಂಥ ಇಲಾಖೆಯವರು ಎಚ್ಚೆತ್ತುಕೊಂಡು ಆರೋಪಿಗಳನ್ನು ಶಿಕ್ಷಿಸಬೇಕು. ನಾವು ನಂಬಿರುವಂಥ ದೇವರುಗಳು ಕೂಡ ಅವರಿಗೆ ಶಿಕ್ಷೆ ಮಾಡಬೇಕು. ಯಾಕಂತೇಳಿದರೆ ಒಂದು ಕ್ಷೇತ್ರವನ್ನು ಅಪಚಾರ ಮಾಡಿ ಅಲ್ಲಿ ಏನೂ ಆಗಲಿಲ್ಲ ಅಂತೇಳಿದಾಗ ಅದು ಮುಂದಿನ ಪೀಳಿಗೆ ಒಂದು ತಪ್ಪು ಸಂದೇಶ ಹೋಗ್ತದೆ, ದೇವರುಗಳ ಬಗ್ಗೆ ನಂಬಿಕೆ ಕಡಿಮೆ ಆಗ್ತದೆ. ಈ ಕ್ಷೇತ್ರದ ನಂಬಿಕೆ ಇನ್ನಷ್ಟು ವೃದ್ಧಿಯಾಗಬೇಕು. ನಂಬಿಕೆ ಇಟ್ಟವರಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತೇಳಿ ನಂಬಿಕೆ ಬರಬೇಕಿದ್ರೆ ಇಂಥ ಕೀಳು ಮನಸ್ಸಿನ ಅಥವಾ ದುಷ್ಕೃತ್ಯ ಮಾಡಿದವರಿಗೆ ಶಿಕ್ಷೆ ದೈವಗಳೇ ಕೊಡಬೇಕು. ಆ ಮೂಲಕ ಈ ಕ್ಷೇತ್ರದ ಪಾವಿತ್ರ್ಯತೆ ಇನ್ನಷ್ಟು ವೃದ್ಧಿಸಬೇಕು. ಜನರ ಬೇಡಿಕೆ ಈಡೇರಿಸುವಂಥ ದೈವಗಳ ಬಗ್ಗೆ ಅಪಚಾರ ಇನ್ನು ಮುಂದೆ ಯಾರು ಕೂಡ ಮಾಡದಂತೆ ಆ ದುಷ್ಕರ್ಮಿಗಳಿಗೆ ಶಿಕ್ಷೆ ಆಗಬೇಕಂತೇಳಿ ನಾವು ಈ ಮೂಲಕ ಪ್ರಾರ್ಥನೆ ಮಾಡಿದ್ದೇವೆ. ಮುಂದೆ ಆ ಆರೋಪಿಗಳ ಬಂಧನ ಆಗದಿದ್ದಲ್ಲಿ, ಶಿಕ್ಷೆ ಆಗದಿದ್ದಲ್ಲಿ ಪ್ರತಿಭಟನೆ ಕೂಡ ಆದಷ್ಟು ಬೇಗ ಹಮ್ಮಿಕೊಳ್ಳಲಿಕ್ಕಿದ್ದೇವೆ.